ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇದು ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ. ಕರಾವಳಿಯ ಗಾನ ಕೋಗಿಲೆಗಳ ಕಲರವಾದ ಕಾರ್ಯಕ್ರಮ ಇದು. ಅದ್ಭುತವಾದಂತಹ ಗಾಯಕರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ತಮ್ಮ ಗಾಯನ ಸಾಮರ್ಥ್ಯದ ಮೂಲಕ ಅಪಾರ ಜನಮನ್ನಣೆಯನ್ನು ಪಡೆಯುವುದರ ಜೊತೆಗೆ ಅದ್ಭುತ ಗಾಯಕರಾಗಿ ಹೊರಹೊಮ್ಮಿರುವಂತಹ ಗಾಯಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ, ಅವರ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸ್ತಾ ಇದೆ. ಇದು ನನ್ನ ಪ್ರೀತಿಯ ಹಾಡು ಅನ್ನುವಂತಹ ನಿರಂತರ ಕಾರ್ಯಕ್ರಮ. ಇದು ಪ್ರತಿ ಭಾನುವಾರ 8 ಗಂಟೆಗೆ ಪ್ರಸಾರವಾಗುವಂತಹ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆ ಇದ್ದಾರೆ ನಮ್ಮ ಅತಿಥಿಗಳಾಗಿ ಉತ್ತಮ ಗಾಯಕಿ ಹೌದು, ನೃತ್ಯಗಾರ್ತಿ ಹೌದು, ಅದ್ಭುತವಾದಂಥ ವಾಚಿಕೆ ಹೌದು. ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತೇನೆ. ಅಶ್ವಿನಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್. ಎಂಗೇಜ್ಮೆಂಟ್ ಎಲ್ಲ ಹಾಕೊಂಡು ಮದುವೆ ಒಂದು ನಿರೀಕ್ಷೆಯಲ್ಲಿ ಹೇಗಿದ್ದೀರಿ? ಈ ಮಧ್ಯೆ ಒಂದಷ್ಟು ಕಾರ್ಯಕ್ರಮ ಅನ್ಕೊಂಡು ನಿರಂತರವಾಗಿ ನೀಡ್ತಾ ಇದ್ದೀರಿ. ಒಂದ್ಸಲ ಒಂದು ಹಂತಕ್ಕೆ ಬಂದು ನಿಂತ ಮೇಲೆ ಒಂದ್ಸಲ ತಿರುಗಿ ನೋಡಬೇಕು ಅಂತ ಅನಿಸಿದಾಗ ಏನು ಅನಿಸಿದೆ ನಿಮ್ಮ ಜರ್ನಿ ಸ್ಟಾರ್ಟಿಂದ ಹಿಡಿದು ಇಲ್ಲಿವರೆಗೂ? ಓಕೆ, ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿರುವಂಥದ್ದು ನನ್ನ ಸಂಗೀತವೇ. ಆ ಸಂಗೀತ ಕ್ಲಾಸಿಗೆ ಹೋಗ್ತಾ ಹೋಗ್ತಾ ನನಗೆ ಡ್ಯಾನ್ಸಲ್ಲಿ ಒಲವು ಸ್ಟಾರ್ಟ್ ಆದದ್ದು. ಫಸ್ಟಿಗೆ ಸಂಗೀತವೇ ಸ್ಟಾರ್ಟ್ ಮಾಡಿದ್ದು ನಾನು. ಅಲ್ಲಿ ನೋಡ್ತಾ ನೋಡ್ತಾ ಡ್ಯಾನ್ಸ್ ಕ್ಲಾಸಿಗೆ ಅಲ್ಲೇ ನಾನು ಸಂಗೀತ ಕಲಿತದ್ದು ಪ್ರೇಮತಂತ್ರಿ ಅವರ ಹತ್ರ. ಅಲ್ಲಿ ಅವರ ಮಗಳ ಅವರದ್ದು ಗಂಡವೇ ರಾಧಾಕೃಷ್ಣ ತಂತ್ರಿ ಅವರು ನೃತ್ಯ ಹೇಳಿಕೊಡ್ತಾ ಇದ್ರು. ಅದನ್ನು ನೋಡಿ ನನಗೆ ಆಸಕ್ತಿ ಉಂಟಾಗಿ ಕ್ಲಾಸಿಕಲ್ ಸಂಗೀತ, ಹೌದು ಕ್ಲಾಸಿಕಲ್ ಸಂಗೀತವೇ ಸೇರಿತು. ಆಮೇಲೆ ಅಲ್ಲಿಯೇ ಶಾಸ್ತ್ರೀಯ ಓಕೆ ಹೌದು, ಅದನ್ನು ನೋಡಿ ಮತ್ತೆ ಅಲ್ಲಿಗೆ ಸ್ಟಾರ್ಟ್ ಮಾಡಿದ್ದು. ನಾನು 3ನೇ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಒಂದು 15 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಹಾಗೆ ಆಗ್ತಾ ಸಂಗೀತದಲ್ಲಿ ಈಗ ಯಾವ ಸಾಧನೆ ಮಾಡಿದ್ರಿ? ಸಂಗೀತ ಎಕ್ಸಾಮ್ಸ್ ಯಾವುದು? ನಂದು ಜೂನಿಯರ್ ಎಕ್ಸಾಮ್ ಆಗಿದೆ ಸಂಗೀತದಲ್ಲಿ. ಆಮೇಲೆ ಸ್ಟಡೀಸ್ ಅಂತ ಸ್ವಲ್ಪ ಡಿಲೇ ಆಯಿತು. ಆಮೇಲೆ ನಾನು ಕರೋಕೆ ಕ್ಲಾಸಸ್ ಹಾಗೆ ಹೋಗ್ತಾ ಇದ್ದೆ. ಆದರೆ ಇನ್ನು ಶಾಸ್ತ್ರೀಯ ಸಂಗೀತ ಮುಂದುವರಿಸಬೇಕಂತ ಆಸಕ್ತಿ ಉಂಟು. ಅಂದ್ರೆ ಈಗ ನೀವು ಶಾಸ್ತ್ರೀಯ ಸಂಗೀತ ಕಲಿತಿದ್ದಾಗೆ ಭರತನಾಟ್ಯದ ಆಚೆ ಒಂಚೂರು ಮನಸ್ಸು ಮಾಡಿದ್ರಿ. ಅಂದ್ರೆ ಎರಡೂ ಒಂದೇ ಸಲಕ್ಕೆ ಸ್ವಲ್ಪ ಕಷ್ಟನೇ ಇರ್ತದೆ. ಯಾಕಂದ್ರೆ ಚಿಕ್ಕ ಏಜಲ್ಲಿ ಓಕೆ, ಚಿಕ್ಕ ಕ್ಲಾಸಲ್ಲೆಲ್ಲ ಇರುವಾಗ ನೀವೇನು ಸ್ವಲ್ಪ ಹೈಸ್ಕೂಲು PUC ಬಂದಾಗೆಲ್ಲ ಸ್ವಲ್ಪ ಎಕ್ಸಾಮ್ಸ್ ಡೇಟ್ಗಳನ್ನು ಮ್ಯಾನೇಜ್ ಮಾಡಿಕೊಳ್ಳೋದು. SSLC ಅಲ್ಲಿ ಹಾಗೆ ಆಯಿತು. ಒಮ್ಮೆ ಬೋರ್ಡ್ ಎಕ್ಸಾಮ್ ಅಂತ ಎಲ್ಲ ಮೊದಲು ಡಿಲೇ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ನನ್ನ ಅಮ್ಮ ಬಿಡಲಿಲ್ಲ ಡಿಲೇ ಮಾಡಲಿಕ್ಕೆ. ಬಿಟ್ಟರೆ ಒಮ್ಮೆ ಡಿಲೇ ಆಗಿ ಹೋಗ್ತದೆ. ಅವರ ಸಪೋರ್ಟ್ ತುಂಬ ಇತ್ತು ನನಗೆ, ಮನೆಯವರದ್ದು. ಸೊ ನಾನು ಅದನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದೆ, ನಾನು ಅದನ್ನು ನಿಲ್ಲಿಸಲಿಲ್ಲ. ಓಕೆ, ವೆರಿ ಗುಡ್. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ.
ಶರಣಾಗು ನೀನು ಆದರೆ. ಭರತನಾಟ್ಯದಲ್ಲಿ ಹೇಗೆ ನಿಮ್ಮ ಒಂದು ಜರ್ನಿ ಇತ್ತು? ಭರತನಾಟ್ಯದಲ್ಲಿ ಕೂಡ ಹಾಗೆ ನಮ್ಮ ಗುರುಗಳು ಕೂಡ ರಾಧಾಕೃಷ್ಣ ತಂತ್ರಿ ಅವರು ಫಸ್ಟ್ ಗುರುಗಳಾಗಿದ್ರು. ಆಮೇಲೆ ಅವರ ಮಗಳು ವಿದುಷಿ ವೀಣಾ ಎಂ ಸಾಮಗ ಅವರು. ಹಾಗೆ ಅವರ ಹತ್ರ ಈಗ ಕಲಿತಾ ಇರೋದು ನಾನು. ಅವ್ರ ಹತ್ರ ಕಲಿತಾ ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳುವುದೇ ಇಲ್ಲ ನಮಗೆ. ಮಕ್ಕಳನ್ನ ಎಲ್ಲರನ್ನ ಒಂದೇ ರೀತಿಯಿಂದ ನೋಡ್ದಿರ್ಬೋದು, ಆ ಥರ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೆ ಕೂಡ ಹೋಗ್ಲಿಕ್ಕೆ ಆಸಕ್ತಿ ಬರ್ತದೆ. ಆಗ ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗುದಿಲ್ಲ ಅಂತ ಕ್ಲಾಸ್. ಹಾಗೆ ಸಾಮಗ ಅವರಲ್ಲಿ ಎಷ್ಟು ವರ್ಷಗಳಿಂದ ಕಲಿತಾ ಇದ್ದೀರಿ? ಅದೇ ಸೇಮ್, ನಾನು ಡಾನ್ಸ್ ಕ್ಲಾಸ್ ಯಾವತ್ತು ಚೇಂಜ್ ಮಾಡಲಿಲ್ಲ. ಅದು ಸೇಮ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಒಂದು 15 ವರ್ಷದಿಂದ ಕಲಿತಾ ಇದ್ದೇನೆ ಅಲ್ಲಿ, ಅದೇ ಸಂಸ್ಥೆಯಲ್ಲಿ ಕಲಿತಾ. ಇತ್ತೀಚೆಗೆ ಎಕ್ಸಾಮ್ ಬಗ್ಗೆ ಏನು ಹೇಳ್ತೀರಿ? ಡ್ಯಾನ್ಸ್ ಎಕ್ಸಾಮ್ ನಂದು ಭರತನಾಟ್ಯದಲ್ಲಿ ವಿದ್ವತ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು. ಕಂಪ್ಲೀಟ್ ಆಯಿತು. ಅಂದ್ರೆ ನನಗೆ ಕೇಳಿಪಟ್ಟ ಹಾಗೆ ನೀವು ಜೂನಿಯರ್ ಸೀನಿಯರ್ ಒಂದು ಹಂತ ಇದೆ, ವಿದ್ವತ್ತಿಗೆ ಸಿಕ್ಕಾಬಟ್ಟೆ ನೀವು ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ಲಾಸಸ್ಗಳನ್ನು ತಗೊಳ್ಳೇಬೇಕಾದಂತ ಅನಿವಾರ್ಯತೆ. ಹೌದು, ಜೂನಿಯರ್ ಆಗಿರ್ಬೋದು ಸೀನಿಯರ್ ಆಗಿರ್ಬೋದು, ಯಾವುದೇ ಪರೀಕ್ಷೆ ಕುತ್ಕೊಳ್ಬೇಕಾದ್ರೂ ಟೀಚರ್ ನಮಗೆ ಎಕ್ಸ್ಟ್ರಾ ಕ್ಲಾಸಸ್ ಕೊಡ್ತಾರೆ. ಅದು ಥಿಯರಿ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿರ್ಬೋದು, ಎಲ್ಲ ರೀತಿ ಅವರು ತುಂಬ ಅಂದರೆ ತುಂಬ ಅದರ ಮೇಲೆ ತುಂಬ 100% ಅವ್ರು ಕೊಟ್ಟಿರ್ತಾರೆ. ಎಲ್ಲದಕ್ಕೆ ಸಹ ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಅದಕ್ಕಿಂತ ಜಾಸ್ತಿ ಅವರು ನಮಗೆ ತುಂಬ ಹೇಳಿಕೊಡ್ತಾರೆ. ಹಾಗಾಗಿ ಅಂತ ಗುರುಗಳಿದ್ರೆ ನಮ್ದು ಒಂದು ಭಾಗ್ಯನೇ ಅಂತ. ಖಂಡಿತ. ನಾನು ತುಂಬಾ ಸಲ ಬೇರೆ ಬೇರೆ ಪ್ರೋಗ್ರಾಮ್ ಮೇಲೆ ಇರುವ ನೋಡಿದ್ದೆ. ನಾನು ಏನೋ ತುಂಬಾ ಕ್ಲೋಸ್ ಆಗಿರ್ತೀರಿ ನೀವು ಗುರುಗಳ ಜೊತೆ, ಯಾಕಂದ್ರೆ ಎಲ್ಲೋದ್ರು ಒಟ್ಟಿಗೆ ಇರ್ತೀರಿ. ನಮ್ಗೆ ಒಂಥರ ಅವರು ತುಂಬಾ ಒಂಥರ ಬೆಸ್ಟ್ ಫ್ರೆಂಡ್ ತರ. ಹಾಗೆ ಅವರು ಕೂಡ ನಮ್ಮನ್ನ ಅವರ ಮಕ್ಕಳ ಹಾಗೆ ನೋಡಿಕೊಳ್ತಾರೆ ನಮ್ಗೆ. ಅದೇ ಹೇಳ್ತಾರೆ, ಯಾಕಂದ್ರೆ ಅದೊಂದು ಏನಂದ್ರೆ ಅಟ್ಯಾಚ್ಮೆಂಟ್ ಮತ್ತೆ ಬಾಂಡಿಂಗ್ ಅಂತ ಹೇಳ್ತೀವಿ ನಾವು. ನಮ್ಗೇನಾಗುತ್ತೆ ಅಂದ್ರೆ ಆ ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು. ಬೇರೆ ಏನ್ ಬೇಕಾದ್ರೂ ಮಿಸ್ ಮಾಡ್ಕೊಳ್ಬಹುದು, ಕ್ಲಾಸ್ ಅನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದು ನಮ್ಮೊಂದು ಒಂದ್ ರೀತಿಯಲ್ಲಿ. ನೀವು ಎಕ್ಸಾಮ್ಸ್ ಜೂನಿಯರ್ ಸೀನಿಯರ್ ವಿದ್ವತ್ ಇದು ಹೇಗೆ ಕಂಟಿನ್ಯೂ ಆಗ್ತಾ ಇರ್ತದೆ, ಬಟ್ ಅದ್ರ ಜೊತೆಗೆ ಅದನ್ನ ಮೀರಿದ್ದೊಂದು ಬೇರೆ ರೀತಿಯ ಒಂದು ಅವ್ರ ಜೊತೆ ಒಡನಾಟ ಇರ್ತದೆ. ಕೃಷ್ಣ 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 ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ
ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರ ಇಲ್ಲದ ರಾತ್ರಿ ಬೀಳು ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರ ಇಲ್ಲದ ರಾತ್ರಿ ಬೀಳು ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ ಮಾತೆಲ್ಲ ಬಿಗಿದಿದೆ ದುಃಖ ಕೊರಳ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಅನ್ನ ಸೇರದು ನಿದ್ದೆ ಬಂದುದೆಂದು ಕುದಿವೆ ಒಂದೇ ಸಮ ಕೃಷ್ಣ ಎಂದು ಅನ್ನ ಸೇರದು ನಿದ್ದೆ ಬಂದುದೆಂದು ಕುದಿವೆ ಒಂದೇ ಸಮ ಕೃಷ್ಣ ಎಂದು ಯಾರು ಅರಿವರು ಹೇಳು ನನ್ನ ನೋವ ಯಾರು ಅರಿವರು ಹೇಳು ನನ್ನ ನೋವ ತಲ್ಲಣಿಸಿ ಕೂಗುತ್ತಿದೆ ದಾಸಿ ಜೀವ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಒಳಗಿರುವ ಗಿರಿಧರನೆ ಹೊರಗೆ ಬಾರೋ ಕಣ್ಣೆದುರು ನಿಂತು ಆರೂಪ ತೋರೋ ಒಳಗಿರುವ ಗಿರಿಧರನೆ ಹೊರಗೆ ಬಾರೋ ಕಣ್ಣೆದುರು ನಿಂತು ಆರೂಪ ತೋರೋ ಜನುಮ ಜನುಮದ ರಾಗ ನನ್ನ ಪ್ರೀತಿ ಕೃಷ್ಣ ಕೃಷ್ಣ
ಅದರ ರೀತಿ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ 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 ನೋಡಿದ್ರಲ್ಲ ವೀಕ್ಷಕರೇ, ಅಶ್ವಿನಿ ಅವ್ರ ಜೊತೆ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ವಿ, ಅವರ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಚಲನಚಿತ್ರ ಹಿನ್ನೆಲೆ ಗಾಯಕಿ, ಉತ್ತಮ ಭರತನಾಟ್ಯ ಕಲಾವಿದೆ ಅಶ್ವಿನಿ ಅವರು. ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಗಾಯನವನ್ನೇ ತೆಗೆದುಕೊಂಡಾಗ ಕ್ಲಾಸಿಕಲ್ಲೇ ಇರ್ತೀವಿ, ಅದ್ರ ಜೊತೆ ನೀವು ಭಜನೆಯನ್ನು ಅದ್ಭುತವಾಗಿ ಹಾಡ್ತೀರಿ ಅಂತ ನಾನು ಕೇಳಿಬಿಟ್ಟೆ. ನಿಮ್ಮ ಮನೆಯಲ್ಲೂ ಹಾಡ್ತಾರೆ ನೀವು? ಹೌದು, ಅಮ್ಮ ಭಜನೆಗೆ ಹೋಗ್ತಾರೆ. ಸೊ ಅವ್ರು ಹೋಗ್ತಾ ಇರ್ಬೇಕಾದ್ರೆ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಸಂಗೀತ ಕಲಿತಿದ್ದರಿಂದ ನನಗೆ ಕೂಡ ಅದರಲ್ಲಿ ಆಸಕ್ತಿ ಇತ್ತು. ನಾನು ಹೋಗುದಿಲ್ಲ ಹಾಗೆ ಅಂತ ಇರಲಿಲ್ಲ ಆಗ. ಹಾಗಾಗಿ ಅದು ಒಂದು ನಮ್ಮ ಸಂಗೀತದ ಭಾಗ. ಹೌದು ಹೌದು, ಖಂಡಿತ. ನಮಗೆ ಭಜನೆಯನ್ನ ಮಾಡ್ತಾ ಇದ್ರೆ ಒಂದ್ ರೀತಿ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಸಂಗೀತ ಕೂಡ ಹಾಗೆ. ಒಂದಷ್ಟು ಹೊತ್ತು ನಮಗೇನಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಒಂದಷ್ಟು ಸಮಸ್ಯೆಗಳು, ಜಂಜಾಟಗಳು, ಅದೇನಂದ್ರೆ ಅದರಂತೂ ಈಗ ನಾವು ಹೇಳ್ತೇವೆ ಅಪ್ಡೇಟ್ ಆಗಿದ್ದೇವೆ, ನಾವು ತುಂಬಾ ಅಡ್ವಾನ್ಸ್ ಆಗಿದ್ದೇವೆ, ನಾವು ತುಂಬಾ ಈಗ ಬಹಳಷ್ಟು ವ್ಯವಸ್ಥೆಗಳು ಉಂಟು ಎಲ್ಲ ಹೇಳ್ತೇವೆ. ಆದ್ರೆ ಎಲ್ಲ ಇದ್ರೂ ಕೂಡ ನೆಮ್ಮದಿ ಮಾತ್ರ ಬಹಳಷ್ಟು ಕಡಿಮೆ ಇದೆ ಈಗಿನ ಲೈಫಲ್ಲಿ. ಖಂಡಿತ. ಸೊ ಇಂಥ ಟೈಮಲ್ಲಿ ಬಹಳಷ್ಟು ಜನರು ಆಧ್ಯಾತ್ಮವನ್ನ ಆಶ್ರಯ ಮಾಡ್ತಾರೆ. ಯಾಕಂದ್ರೆ ಅದರಲ್ಲಿ ಒಂದಷ್ಟು ಹೊತ್ತು ನಿಮ್ಗೇನಂದ್ರೆ ಆಧ್ಯಾತ್ಮ ಅಂದ್ಕೊಳ್ಳಿ ಕೇವಲ ಧ್ಯಾನಗಳೇ ಮಾತ್ರ ಅಂತ ಹೇಳ್ತಾ ಇಲ್ಲ ನಾನು. ಆಧ್ಯಾತ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಜನೆ ಇರ್ಬೋದು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಚಿತ್ರಕಲೆ ಇರ್ಬೋದು, ಅಥವಾ ಆಟ, ಯಾವುದಾದ್ರೂ ಒಂದಷ್ಟು ಮನಸ್ಸಿನ ಏನ್ ಹೇಳ್ತಾರೆ ಈ ರೊಟೀನ್ ಅನ್ನ ಚೇಂಜ್ ಮಾಡಿಕೊಳ್ಳಿಕ್ಕೆ ಇದು ನಮಗೆ ಬಹಳಷ್ಟು ಅಗತ್ಯ. ಹೌದು, ನಾವು ಅದನ್ನ ಹೇಳ್ತಾ ಇರ್ಬೇಕಾದ್ರೆ ಅಥವಾ ನೃತ್ಯ ಮಾಡ್ತಾ ಇರ್ಬೋದು, ಸಂಗೀತ ಹೇಳ್ತಾ ಇರ್ಬೋದು, ಏನ್ ಕೂಡ ಹೇಳ್ತಾ ಇದ್ರೆ ನಮ್ಮ ಟೆನ್ಷನ್ ಎಲ್ಲ ನಮ್ಗೆ ಆಗ ನೆನಪು ಆಗುದಿಲ್ಲ, ಮರ್ತಿರ್ತೀವಿ. ಮರ್ತಿರ್ತೇವೆ. ಆಕ್ಚುಲ್ ನಾವು ಎಲ್ಲಿದ್ದೀವಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ನಾವು ಒಟ್ಟಾರೆಯಾಗಿ ಆ ಒಂದು ಪ್ರೋಗ್ರಾಮ್ ಮೇಲೆ ಎಲ್ಲ ಗಮನ ಇರ್ತದೆ. ಹೌದು, ಮನಸ್ಸಿಗೆ ಬೇರೆ ಬರ್ಲಿಕ್ಕೆ ಚಾನ್ಸೇ ಇಲ್ಲದಷ್ಟು ನಾವು ಅದರಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಅಂತ. ಹಾಗಾಗಿ ಅದು ನೃತ್ಯ ಮತ್ತೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅದು ಇದ್ರೆ ಯಾವತ್ತು ಹೋಗುದಿಲ್ಲ ಅಂತ ಒಂದು ಮನಸ್ಸಿಗೆ ಬರುದೇ ಇಲ್ಲ. ಭಜನೆ ಬಗ್ಗೆ ಭಜನೆ ಅದೇ ಅಮ್ಮ ಮನೆಯಲ್ಲಿ ಹೇಳ್ತಾರೆ, ಅವರು ಸಹ ಭಜನೆಗೆ ಹೋಗ್ತಾರೆ ಅಮ್ಮ. ಸೊ ಅವರೊಟ್ಟಿಗೆ ನಾನು ಹೋಗ್ತಾ ಇದ್ದೆ. ಹಾಗಾಗಿ ತುಂಬಾ ಕಡೆ ಹೋಗಿದ್ದೇನೆ ಅವರೊಟ್ಟಿಗೆ ಸಹ. ತುಂಬಾ ಕಡೆಯಲ್ಲಿ ಭಜನೆ ಎಲ್ಲ ಇದ್ರೆ, ಈಗ ಕೃಷ್ಣ ಮಠದಲ್ಲಿ ಇರ್ಬೋದು, ಅಲ್ಲಿ ಎಲ್ಲ ಕಡೆ ಸಹ ನಾನು ಅಮ್ಮನವರೊಟ್ಟಿಗೆ ಹೋಗ್ತೇನೆ. ಆದ್ರೆ ಈಗ ಮಾತ್ರ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಾಗಲಿರಲಿ ಇರುಳಿರಲಿ, ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು.
ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ ಇಂಚರ ಮರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಚೆಲುವನೆ ನಿನ್ನ ಮುಗುಳು ನಗೆ ಹಗಲಲು ಶಶಿಯು ಬೇಡುವನು ರಸಿಕನೆ ನಿನ್ನ ರಸಿಕತೆಗೆ ಮದನನು ಮರುಗಿ ಸೊರಗುವನು ತಾಯಿ ತಂದೆಗೆಲ್ಲ ನೀನೆ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೀರೋ ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ನೀ ಪ್ರೇಮವೇ ನನ್ನ ಎದೆಯಾಳೋ ಧಣಿ ನೀನೇ ನಿನ್ನ ಸಹಚಾರಿಣಿ ನಾನೇ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಏನು ಮಾಡ್ಕೊಂಡಿದ್ರಿ ಅಟ್ ಪ್ರೆಸೆಂಟ್ ನೀವೀಗ? ನಾನು ಉದಯವಾಣಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ. ಓಕೆ, ಅಂತೂ ಮಾಧ್ಯಮ ಕ್ಷೇತ್ರಕ್ಕೆ ಬಂದಿದ್ದೀರಿ, ಒಂದಷ್ಟು ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಒಟ್ಟಾರೆ ಬ್ಯುಸಿ ಶೆಡ್ಯೂಲ್ನ ಮಧ್ಯೆಯೂ ನಮಗೆ ಇಂಟ್ರೆಸ್ಟ್ ಇರುವಂಥ ಫೀಲ್ಡನ್ನು ನೀವು ಬಿಟ್ಕೊಡ್ಲಿಲ್ಲ ಅನಿಸ್ತದೆ. ನೀವು ಚಲನಚಿತ್ರಕ್ಕೆ ಹಾಡಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಯಾವ ಹಾಡು ಹಾಡಿದ್ರಿ? ಬೆಲ್ಚಪ್ಪ ತುಳು ಫಿಲ್ಮಲ್ಲಿ ರಜನೀಶ್ ಅವರು ನನಗೆ ಚಾನ್ಸ್ ಕೊಟ್ಟದ್ದು ಹಾಡಲಿಕ್ಕೆ. ಸೊ ಅದು ಫಸ್ಟ್ ಹಾಡಬೇಕಾದ್ರೆ ತುಂಬ ಭಯ ಆಗಿತ್ತು, ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಸೊ ಅಲ್ಲಿ ಹೋಗಿ ಸ್ಟುಡಿಯೋ ಮುಂದೆ ಇರಬೇಕಾದ್ರೆ ಅದನ್ನು ಒಂದು ಸ್ವಲ್ಪ ಭಯ, ನರ್ವಸ್ನೆಸ್ ಆಗ್ತದೆ. ಬಟ್ ಹಾಡ್ತಾ ಹಾಡ್ತಾ ಒಳ್ಳೆ ಆಕ್ಚುಲಿ ಏನಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೌದು, ಸ್ವಲ್ಪ ನರ್ವಸ್ನೆಸ್ ಇತ್ತು. ಆದರೆ ನನಗೆ ಯಾವ ಮ್ಯೂಸಿಕ್ ಡೈರೆಕ್ಷನ್ ಭರತ್ ಕುಮಾರ್ ಅಂತ ಓಕೆ. ಅವರು. ನಮಗೆ ನನ್ನ ತಿಳಿದ ಪ್ರಕಾರ ಅಷ್ಟು ಆ ಒಂದು ಹಾಡಿನ ನಂತರ ಅಶ್ವಿನಿ ಅವರಿಗೆ ಒಂದಷ್ಟು ಹೆಸರುಗಳು ಬಂತು ಅಂತ ಅನ್ಕೊಂಡೆ. ಏನಂದ್ರೆ ಹಿನ್ನೆಲೆ ಗಾಯಕಿಯಾಗಿ ಫಸ್ಟ್ ಹಾಡಿದ್ರು, ಭಜನೆಯಲ್ಲಿದ್ದರು, ಭರತನಾಟ್ಯ ಕಲಾವಿದೆ ಆಗಿದ್ರು, ಅದ್ರ ಜೊತೆ ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ರು. ಒಟ್ಟಾರೆಯಾಗಿ ಅಶ್ವಿನಿ ಒಂದು ಸ್ವಲ್ಪ ಪ್ರವರ್ಧಮಾನಕ್ಕೆ ಹಾಗೆ. ಅದು ಅದಾದ್ಮೇಲೆ ನನಗೆ ಆಲ್ಬಮ್ ಸಾಂಗ್ಸ್ ಅಲ್ಲೆಲ್ಲ ಹಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ಹಾಗೆ ಈಗ ಸಹ ಮಾಡ್ತಾ ಇದ್ದೀನಿ. ಒಂದು ತುಳು ತುಳು ಸಾಂಗಿಗೆ, ಸುಮಾರಾಗಿ ತುಳು ಸಾಂಗಿಗೆ ನನಗೆ ಸಿಕ್ಕಿರುವಂಥದ್ದು. ಈಶ್ವರ ಸತ್ಯ ಹೈ सत्य ही शिव है, शिव ही सुंदर है, जागो टकर
सुन्दरम् सत्यं शिवं सुन्दरम् सत्यं शिवं सुन्दरम् सुन्दरम् सत्यं शिवं सुन्दरम् सत्यं शिवं सुन्दरम् 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 सत्यं शिवं सुन्दरम् सत्यं शिवं सुन्दरम् सत्यं शिवं सुन्दरम् दया करो प्रभु एक बने सब सबका एक सिनाथा राधा मोहन शरणं सत्यं शिवं सुन्दरम् ईश्वर सत्य है सत्य ही शिव है शिव ही सुंदर है सत्यं शिवं सुंदरम् सत्यं शिवं सुंदरम् ನೋಡಿದ್ರಲ್ಲ ವೀಕ್ಷಕರೇ, ಅಶ್ವಿನಿ ಅವರ ಜೊತೆ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ವಿ, ಅವರ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಚಲನಚಿತ್ರ ಹಿನ್ನೆಲೆ ಗಾಯಕಿ, ಉತ್ತಮ ಭರತನಾಟ್ಯ ಕಲಾವಿದೆ
ಅಶ್ವಿನಿ ಅವರು ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಈಗ ರೀಸೆಂಟಾಗಿ ಕಡಿಮೆ ಆಯ್ತು ಅನ್ಸುತ್ತೆ. ಒಂದು ಕೊರೋನಾ ಬಂದ ಟೈಮಿಗಂತೂ ಸಿಕ್ಕಾಬಟ್ಟೆ ಇಂಥ ಆಲ್ಬಮ್ಗಳ ಕ್ರಿಯೇಷನ್ಸ್ ಇರ್ಬೋದು ಅಥವಾ ಇನ್ಯಾವುದೇ ಹಾಡುಗಳಿಗೆ ಸಂಬಂಧಪಟ್ಟ ರೀಲ್ಸ್ ಹೌದು ಇದೆಲ್ಲ ಅತಿ ಹೆಚ್ಚಾಗಿ ಆ ಟೈಮಲ್ಲಿ ಬಂದಿತ್ತು. ಅಂದ್ರೆ ಎಲ್ಲರೂ ಮನೇಲಿ ಕೂತಿದ್ದಾಗ ಏನಾದ್ರೂ ಒಂದು ಯೋಚನೆ ಮೂಲಕ ಹೊಸತನ ಮಾಡ್ಬೇಕನ್ನುವಂತ ಒಂದು ಕಲ್ಪನೆಗಳು ಬಂದಾಗ, ಕನಸುಗಳು ಬಂದಾಗ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ರು ಅನ್ಸುತ್ತೆ. ಅದ್ರ ಜೊತೆಗೆ ಅಶ್ವಿನಿ ಒಬ್ಬ ಕಲಾವಿದೆಯಾಗಿ, ಅಂದ್ರೆ ಕೇವಲ ನೃತ್ಯ ಕಲಾವಿದೆಯಾಗಿ ಅಲ್ಲ, ನಾನು ನಟನೆಯಲ್ಲೂ ತುಂಬಾ ನೀವು ಕೆಲಸ ಮಾಡಿದ್ದೀರಿ ಅನ್ಸುತ್ತೆ ನನಗೆ. ನಟನೆ ಸ್ವಲ್ಪ ಓಕೆ ಪರವಾಗಿಲ್ಲ, ನಟನೆ ಮಾಡ್ತೇನೆ, ಬಟ್ ಅಷ್ಟು ಇಂಟ್ರೆಸ್ಟ್ ಅಂತ ಇಲ್ಲ ಅದರಲ್ಲಿ. ಬಟ್ ನಿಮಗೆ ಭರತನಾಟ್ಯ ಅದರ ಭಾಗ ಒಂದು ಆಂಗಿಕ ವಾಚಿಕ ಅದರಲ್ಲಿ ಇದ್ದೇ ಇರ್ತದೆ. ಅದನ್ನ ನಾನು ಮನಸ್ಪೂರ್ವಕವಾಗಿ ಮಾಡ್ತೇನೆ, ಅದು ನಾನು ಇಷ್ಟಪಟ್ಟು ಮಾಡುವಂಥದ್ದು. ಆದ್ರೆ ನಟನೆ ಅಂತ ಹೇಳ್ಬೇಕಾದ್ರೆ ನನ್ಗೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಹಾಗೆ ಅವಕಾಶಗಳು ಸಿಗ್ತಾ ಇತ್ತು, ಆದ್ರೆ ನಾನು ಸ್ವಲ್ಪ ಹಿಂದೆಟಾಗ್ತಾ ಇದ್ದೆ ಅದಕ್ಕೆ, ಬೇಡ ಅಂತ. ಓಕೆ, ಈಗ ನಿಮಗೆ ಪ್ರತಿಯೊಬ್ಬನಿಗೂ ಕೂಡ ನಾನೀಗ ಪ್ರತಿ ಕಾರ್ಯಕ್ರಮದಲ್ಲಿ ಕೇಳ್ತೇವೆ ಏನಂದ್ರೆ ನಿಮಗೆ ಯಾರು ಇಷ್ಟ, ಯಾವ ಗಾಯಕರು ಇಷ್ಟ ಅಂತ. ಬಟ್ ಹಾಡುಗಳು ಯಾವ್ದು ಇಷ್ಟ ಅಂತ ಕೇಳೋದು ಕಷ್ಟ, ಯಾಕಂದ್ರೆ ಎಲ್ಲಾ ಹಾಡುಗಳು ತುಂಬಾ ಹಾಡುಗಾರರಿಗೆ ಇಷ್ಟನೇ ಇರ್ತವೆ. ಬಟ್ ನಿಮಗೆ ಟೋಟಲ್ ಆಗಿ ತುಂಬಾ ನಿಮಗೆ ಮನಸ್ಸಿಗೆ ಹಿಡಿಸಿದಂತ ಹಾಡು ಯಾವ್ದು? ನಾನು ಜಾಸ್ತಿ ಕೇಳುವಂಥದ್ದು ಮೆಲೋಡಿ ಸಾಂಗ್ಸೇ. ಅದು SPB ಅವರದ್ದಾಗಿರ್ಬೋದು ಅಥವಾ ರಾಜೇಶ್ ಕೃಷ್ಣನ್ ಅವರದ್ದು, ಅಂಥ ಸಾಂಗ್ಸನ್ನೇ ನಾನು ಜಾಸ್ತಿ ಕೇಳ್ತೇನೆ. ನನಗೆ ಇಷ್ಟ ಕೂಡ ಆಗ್ತದೆ ಅಂತ ಸಾಂಗ್ಸ್, ಮೆಲೋಡಿ ಸಾಂಗ್ಸ್. ಓಕೆ, ಯಾವ್ದು ನಿಮಗೆ ತುಂಬಾ ಇಷ್ಟ ಆಗ್ತದೆ ಅಂದ್ರೆ ಒಂದಷ್ಟು ಹಾಡುಗಳಲ್ಲಿ ಯಾವ್ದು ನಿಮಗೆ? ಓಕೆ, SPB ಅವರದ್ದಿರ್ಬೋದು, ರಾಜೇಶ್ ಕೃಷ್ಣನ್ ಅವರದ್ದು. ಅಲ್ಲ, ನಿಮಗೆ ಯಾವ್ದು ನನಗೆ ನಾ ಇಷ್ಟ, ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ ಹಾಡು? ರಾಜೇಶ್ ಕೃಷ್ಣನ್ ಅವರದ್ದು ಓಲ್ಡ್ ಸಾಂಗ್ಸ್, ಉಸಿರೆ ಸಾಂಗ್ ಇರ್ಬೋದು, ಅಂಥದ್ದೆಲ್ಲ. ಯಾವ ಗಾಯಕಿಯನ್ನು ತುಂಬಾ ಇಷ್ಟಪಡ್ತೀನಿ ನೀವು, ಸಿಂಗರ್ಸ್? ನಾನು ಫಿಮೇಲ್ ಶ್ರೇಯಾ ಘೋಷಾಲ್ ಅವರು, ಜಾನಕಿ ಮಾಡಿದ್ರು, ಚಿತ್ರ ಅವರು. ಅಂದ್ರೆ ಅದ್ಭುತವಾಗಿ ಹಾಡುಗಳನ್ನ ಕೊಟ್ಟಿದ್ದಾರೆ ಅವರು. ನಮಗೆ ನೆನಪಿನಲ್ಲಿ ಉಳಿಯುವುದು ಅವರ ಮುಖ ಅನ್ನೋದಕ್ಕಿಂತಲೂ ಅವರ ಹಾಡುಗಳು ನಮಗೆ ಯಾವತ್ತೂ ಕೂಡ ನಿತ್ಯ ನಮಗೆ ಖುಷಿ ಕೊಡ್ತಾನೆ ಇರ್ತದೆ. ಓಕೆ ಅಶ್ವಿನಿ, ಪ್ರತಿಯೊಬ್ಬ ಕಲಾವಿದನಿಗೊಂದು ಗುರಿ ಅಂತ ಇರ್ತದೆ, ಕನಸು ಅಂತ ಇರ್ತದೆ. ಈಡೇರ್ತದೋ ಈಡೇರೋದಿಲ್ವೋ ಅಥವಾ ನೆಕ್ಸ್ಟ್. ಬಟ್ ನನಗೊಂದು ಇಂಥದ್ದು ಆಗ್ಬೇಕು ಅನ್ನೋದು ಏನು, ಕಲಾವಿದೆಯಾಗಿ ನಿಮ್ಗೆ ಏನು ಆಸೆ ಇದೆ? ನನಗೆ ಚಿಕ್ಕದ್ರಿಂದಲೂ ಒಂದು ಡಾನ್ಸ್ ಮತ್ತು ಸಂಗೀತ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಆಸೆ ಇದ್ದದ್ದು, ನಾನು ನೃತ್ಯವನ್ನ ಇನ್ನೊಬ್ಬರಿಗೆ ಹೇಳಿಕೊಡ್ಬೇಕು ಅನ್ನೋದು, ಗುರು ಆಗಬೇಕು ಅಂತದ್ದು. ಹಾಗೆ ನಾನೀಗ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇನೆ, ಭರತನಾಟ್ಯ ಮತ್ತು ಸಂಗೀತ 2 ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿ ನಾನು ಕೂಡ ಕ್ಲಾಸ್ ಕೊಡ್ತೇನೆ. ಹಾಗಾಗಿ ಎಲ್ಲಿ ಕ್ಲಾಸ್ ಕೊಡ್ತಾ ಇದ್ದೀರಿ? ನಾನು ಒಂದು ಉದ್ಯಾವರದಲ್ಲಿ, ಪಿತ್ರೋಡಿ ಒಳಗೆ, ಮತ್ತೆ ಇನ್ನೊಂದು ಚಿಟ್ಪಾಡಿ ದೇವಾಡಿಗ ಸಭಾಭವನದಲ್ಲಿ. ಓಕೆ, 2 ಕಡೆ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀರಿ. ಅಂತೂ ಅಶ್ವಿನಿ ವಿದ್ಯಾರ್ಥಿ ಆಗಿದ್ದವರು ಈಗ ಗುರು ಆಗಿದ್ದೀರಿ ಅಂತ. ಓಕೆ, ಇನ್ನು ಬೇರೆ ಏನು ನೀವು ಹಾಡುಗಳಲ್ಲಿ, ನೀವೀಗ ಎಸ್ಪೆಷಲಿ ಈಗ ನನ್ನ ಪ್ರೀತಿ ಹಾಡು ನಮ್ಮ ಕಾರ್ಯಕ್ರಮ ಇದರ ನಿಮಗೆ ಇಷ್ಟವಾದ ಹಾಡುಗಳನ್ನು ನೀವು ಹಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೇವೆ. ಸೊ ನಿಮಗೆ ಹಾಡುಗಾರಿಕೆ ವಿಚಾರ ಬಂದಾಗ ಏನಾದ್ರೂ ನಿಮ್ಗೆ ಆಸೆಗಳಿದೆಯಾ? ಫಿಲ್ಮ್ ಅಲ್ಲಿ ಹಾಡೋದು ಇತ್ತು, ಅದಾಯ್ತು, ಆದ್ರೆ ಇನ್ನೂ ಸಹ ಚಾನ್ಸ್ ಸಿಗ್ಬೇಕು ಅನ್ನೋ ಆಸೆ ಇದೆ. ಇನ್ನು ಆಲ್ಬಮ್ ಸಾಂಗ್ಸ್ ಕೂಡ ಮಾಡ್ತಾ ಇರ್ತೇನೆ ನಾನು. ಸೊ ನಿಮ್ದು ಏನಾದ್ರು ಓನ್ ಆಲ್ಬಮ್ ಸಾಂಗ್ ಮಾಡ್ಬೇಕು ಅಂತಿದ್ಯಾ? ಹೌದು, ಆಸೆ ಇದೆ, ಅದು ಆಗ್ತಾ ಉಂಟು. ಇನ್ನು ಸ್ವಲ್ಪ ದಿನದಲ್ಲಿ ಖಂಡಿತ ಆಗ್ತದೆ. ಆಲ್ ದಿ ಬೆಸ್ಟ್. ನಮ್ಮ ಕಡೆಯಿಂದ, ನಮ್ಮ ಸ್ಪಂದನ ವಾಹಿನಿ ವೀಕ್ಷಕರ ಕಡೆಯಿಂದ ನಿಮಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. जरा बहकता है महकता है आज तो मेरा तन बदन, मैं प्यासी हूँ मुझे भर ले अपनी बाहों में। जरा जरा बहकता है महकता है आज तो मेरा तन बदन, मैं प्यासी हूँ मुझे भर ले अपनी बाहों में। मेरी कसम
तुझको सनम दूर कहीं ना जाए दूरी कहती है पास मेरे आ जा रे। यूं ही बरस बरस काली घटा बरसे हम यार भीग जाए इस चाहत की बारिश में। मेरी खुली खुली लटों को सुलझाए तू अपनी उंगलियों से, मैं तो हूँ इसी ख्वाहिश में। सर्दी की रातों में हम सोए रहे एक चादर में, हम दोनों तन्हा हो ना कोई भी रहे इस घर में। जरा जरा महकता है आज तो मेरा तन बदन, मैं प्यासी हूँ मुझे भर ले अपनी बाहों में। तड़पाए मुझे तेरी सभी बातें एक बार है दीवानी, झूठा ही सही प्यार तो कर। मैं भूली नहीं हंसी मुलाकातें बेचैन करके मुझको, मुझसे यूं ना फेर नजर। रूठेगा ना मुझसे मेरे साथिया ये वादा कर, तेरे बिना मुश्किल है जीना मेरा मेरे दिल पर। जरा जरा महकता है आज तो मेरा तन बदन, मैं प्यासी हूँ मुझे भर ले अपनी बाहों में। मेरी कसम तुझको सनम दूर कहीं ना जाए दूरी कहती है पास मेरे आ जा रे, आ जा रे, आ जा रे, आ जा रे। ನಿಮ್ಮ ಜರ್ನಿ ಕಂಟಿನ್ಯೂಸ್ ಆಗಿ ಮುಂದುವರಿಲಿ, ಅದ್ಭುತವಾದ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿ. ಮತ್ತೊಂದಷ್ಟು ಸನ್ಮಾನಗಳ ಬಗ್ಗೆ, ಒಂದಷ್ಟು ಗೌರವ ಕೆಲವು ಕಡೆ ನೀವು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಅದ್ರ ಬಗ್ಗೆ? ಸನ್ಮಾನಗಳನ್ನು ಮಾಡಿರುವಂಥದ್ದು ನನ್ನ ಪ್ರತಿಭೆಯನ್ನು ಗುರುತಿಸಿ ಮಾಡಿರುವಂಥದ್ದು. ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ನಾನು ಹೈಸ್ಕೂಲಲ್ಲಿ PUCಯಲ್ಲೆಲ್ಲ ಇರಬೇಕಾದ್ರೆ ಸ್ಪೋರ್ಟ್ಸಲ್ಲಿ ಕೂಡ ಇದ್ದೆ. ಬಾಸ್ಕೆಟ್ಬಾಲಲ್ಲಿ ಸ್ಟೇಟ್ ಲೆವೆಲ್ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ. ಹಾಗೆ ಅದನ್ನೆಲ್ಲ ಗುರುತಿಸಿ ತುಂಬ ಕಡೆಯಲ್ಲಿ ಸನ್ಮಾನಗಳನ್ನೆಲ್ಲ ಮಾಡಿದ್ದಾರೆ. ಓಕೆ, ಏನು ಅನಿಸ್ತಾ ಇದೆ ಒಟ್ಟಾರೆ ಈ ಸಾಧನೆ ಬಗ್ಗೆ? ತುಂಬ ಖುಷಿ ಆಗ್ತದೆ. ಯಾಕಂದರೆ ಫಸ್ಟಿಗೆ ನಾನು ಆ್ಯಸ್ ಅ ಪರ್ಸನ್ ನನಗೆ ತುಂಬ ನರ್ವಸ್ನೆಸ್, ಯಾರಾದರೂ ಎದುರುಗಡೆ ಹೋಗಿ ಮಾತಾಡೋದು ಅದೆಲ್ಲ ತುಂಬ ಒಂಥರ ಹಿಂದೆ ನಾನು ಅದರಲ್ಲಿ. ಬಟ್ ನನ್ನ ಅಮ್ಮ ನನ್ನನ್ನು, ನಾನು ಹೋಗೋದಿಲ್ಲ ಹೇಳಿದ್ರು ನನ್ನನ್ನು ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ರು ಚಿಕ್ಕದಿರುವಾಗ. ಅದುವೇ ನನ್ನನ್ನು ಇಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಖಂಡಿತವಾಗಿ. ಯಾಕಂದರೆ ಮನೆಯಲ್ಲಿ ನಮ್ಮ ಕನಸುಗಳಿಗೆ ಒಂದಷ್ಟು
ಒಳ್ಳೆಯ ನೀರನ್ನು ಕೊಟ್ಟು ಅದನ್ನು ಬೆಳೆಸುವಂಥವ್ರು ಇದ್ದಾಗ ನಮಗೆ ಕೆಲವೊಮ್ಮೆ ನಮ್ಮ ವೈಯಕ್ತಿಕ ಸಮಸ್ಯೆಗಳಂದ್ರೆ ಏನೋ ಬೇಕಾ ಬೇಡುವ ಒಂಥರ ಅಷ್ಟು ಜನ ಎದುರು ಹೋಗೋದು ಸರಿ, ಆ ಟೈಮ್ನಲ್ಲಿ ಇಲ್ಲ ಹೋಗು ಆಗುತ್ತೆ ನೀನ್ ಮಾಡ್ಬೋದು ಅನ್ನೋ ಧೈರ್ಯವನ್ನ ಮತ್ತೆ ನಮ್ಮ ಜೊತೆ ಒಂದು ಆತ್ಮಸ್ಥೈರ್ಯವನ್ನು ಕೊಟ್ಟವರು ಇರ್ಬೇಕಾದ್ರೆ ನಿಜವಾಗ್ಲೂ ಅಮ್ಮನಿಗೆ ವಿಶೇಷವಾದಂಥ ಅಭಿನಂದನೆ ನಾವು ಕೂಡ ಸಲ್ಲಿಸ್ತೇವೆ. ಯಾಕಂದ್ರೆ ಈ ಭಜನೆ ಇರ್ಬೋದು, ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಪ್ರತಿಯೊಂದು ಕಡೆಗಳಲ್ಲೂ ಪ್ರತಿ ಮಕ್ಕಳು ಚಿಕ್ಕದಿರುವಾಗ ಅಮ್ಮನೇ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವರು ನಿಮ್ಮ ಕ್ಲಾಸ್ ಆಗೋ ತನಕ ನಿಲ್ಲಬೇಕು, ಆಮೇಲೆ ಅವ್ರು ಬರ್ಬೇಕು. ಇದೆಲ್ಲ ಅವರು ನಿಮ್ಮ ಮೇಲೆ ಇಟ್ಟಿರುವಂತ ಒಂದು ಏನಂದ್ರೆ ನನ್ನ ಮಗಳು ಈ ತರ ಒಂದು ಸಾಧನೆ ಮಾಡ್ಬೇಕನ್ನುವಂತ ಆಸೆ, ಅದನ್ನ ಪೂರೈಸಿದ್ರಿ ಅಂತ ಅವರು ಯಾವಾಗ್ಲೂ ಕೂಡ ಹೇಳ್ತಿರೋರು. ಅಮ್ಮ ನನ್ಗೆ ಆಸೆ ಇತ್ತು ಅದನ್ನ ಡಾನ್ಸ್ ಕಲಿಬೇಕು, ಸಂಗೀತ ಕಲಿಬೇಕು ಅಂತ ನನ್ಗೆ ಆಸೆ ಇತ್ತು. ಆಗ ನಮ್ಗೆ ಆ ಕಾಲದಲ್ಲೆಲ್ಲ ಕಲೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನನ್ಗೆ ನಿನ್ನನ್ನು ಕಲಿಸ್ಬೇಕಂತ ತುಂಬಾ ಆಸೆ ಉಂಟು ಅಂತ ಯಾವಾಗ್ಲೂ ಕೂಡ ಹೇಳ್ತಿರೋರು ಅವರು. ಜೀವವು ನೀನೇ, ನನ್ನೆದೆ ಹಾಡೆ ನೀನೇ, ಹಾಡಿನ ಪ್ರಾಣವು ನೀನೇ, ಪ್ರೀತಿಯ ರಾಧೆ ಪ್ರತಿಕ್ಷಣ ಕಾದೆ, ಏನನು ಮಾಡಲಿ ನಾನು, ಯಾರಿಗೆ ಹೇಳಲಿ ಇನ್ನು, ಗೋಪಾಲ ಗೋಪಿ ಕೃಷ್ಣ ಮಾಯಾವಿ ಮಾಯ ಕೃಷ್ಣ, ನೀನಿರದೆ ನಾನಿಲ್ಲ, ನೀ ಬರದೆ ಬಾಳಿಂದ, ಮಾಧವ ಮುಕುಂದನೆ ಬಾ, ಬೇಗ ಬಾ ನೀ, ಬೇಗ ಬಾ ಕೃಷ್ಣ, ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ. ಜನನವು ನೀನೇ, ಮರಣವು ನೀನೇ, ನನ್ನೆದೆ ಧ್ಯಾನವು ನೀನೇ, ಧ್ಯಾನದ ಪ್ರಣತಿಯು ನಾನೇ,
ಅಮ್ಮನ ಕನಸನ್ನ ಮಗಳು ನನಸು ಮಾಡಿದ್ದೀರಿ ಅಂತ ಅನ್ಕೊಳ್ತೇನೆ. ಅಶ್ವಿನಿ, ಇಷ್ಟೊತ್ತು ನಿಮ್ಮ ಜೊತೆ ನಾವು ನಿಮ್ಮ ಮಾತುಗಳನ್ನು ಕೇಳ್ತಾ, ನಿಮ್ಮ ಅನುಭವಗಳನ್ನು ಕೇಳ್ತಾ, ಮಧ್ಯೆ ಮಧ್ಯೆ ನಿಮ್ಮ ಹಾಡುಗಳನ್ನು ಕೇಳ್ತಾ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಒಳ್ಳೆಯ ಜರ್ನಿ ನಿಮ್ಮದು. ಯಾಕೆಂದರೆ ಒಂದು ರೀತಿಯಾಗಿ ಸೈಲೆಂಟ್ ಆಗಿ ಸದ್ದಿಲ್ಲದ ಸಾಧಕರು ಅಂತ ಹೇಳ್ತಾರೆ. ನಮ್ಮಷ್ಟಕ್ಕೆ ನಾವು ಒಂದಷ್ಟು ಸಾಧನೆಗಳನ್ನು ಮಾಡೋದು. ನಿಜವಾಗ್ಲೂ ಒಬ್ಬ ಸಾಧಕನಿಗೆ ಅವನದೇ ಸ್ವಪ್ರಯತ್ನದಿಂದ ಒಂದಷ್ಟು ಮಾಡ್ತಾ ಹೋದಾಗ ಸಿಗುವ ಆನಂದನೇ ಬೇರೆ ಅಂತ ಅಂದ್ಕೊಳ್ತೇನೆ. ಅದ್ರ ಜೊತೆ ನಿಮ್ಮ ಯೋಗನೋ ಅದೃಷ್ಟನೋ, ಅದ್ಭುತವಾದಂಥ ಗುರುಗಳು ಸಿಕ್ಕಿದ್ದಾರೆ, ಅದ್ಭುತವಾದ ತಾಯಿ ಇದ್ದಾರೆ, ಜೊತೆಗೆ ಇದೀಗಂತೂ ಎಲ್ಲರ ವಿಶ್ವಾಸ ಕೂಡ ಇದೆ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಬೆಲ್ಟ್ ಭಾಳ ದೊಡ್ಡದಿದೆ ನಮ್ಗೆ ಗೊತ್ತಿದೆ. ಯಾಕಂದ್ರೆ ನಮ್ಮನ್ನ ಏನ್ ಹೇಳ್ತಾರೆ, ನಮ್ಮ ಒಳ್ಳೆತನವನ್ನ ಆಶಿಸುವವರು, ನಮಗೆ ಒಳ್ಳೆತನ ಹಾರೈಸುವವರು ಇದ್ದಾಗ ನಮಗೊಂದು ಏನೋ ಖುಷಿ. ಯಾಕಂದ್ರೆ ಕೆಲವು ನಮ್ಮ ವಿಚಾರಗಳನ್ನ ಶೇರ್ ಮಾಡಿಕೊಳ್ಳಿಕ್ಕಾದ್ರೆ ಇರ್ಬೇಕಲ್ಲ. ನಾವೇನಾದ್ರೂ ಒಂದು ಅಚೀವ್ ಮಾಡಿದಾಗ ನೀವೊಂದು ಹಾಡಿದ ಕೂಡಲೇ ನೀವು ಒಳ್ಳೆ ಹಾಡಿದೀರಿ ಅಂತ ಹೇಳಲಿಕ್ಕೆ ಒಂದು 4 ಜನ ನಮ್ಮ ಫ್ರೆಂಡ್ಸ್ ಓಪನ್ ಆಗಿ ಹೇಳುವವರು. ಯಾಕಂದ್ರೆ ಕೆಲವು ಫ್ರೆಂಡ್ಸ್ ಅಂತೂ ಪರ್ಫೆಕ್ಟ್ ಆಗಿ ಹೇಳ್ತಾರೆ, ಒಳ್ಳೆದಾದ್ರೂ ಮುಖಸ್ತುತಿ ಮಾಡುವವರಿಲ್ಲ. ಸೊ ಇಂಥವ್ರು ಇದ್ದಾಗ ನಮ್ಮ ನಿಜವಾಗಿ ಏನ್ ತಪ್ಪುಗಳಾಗಿದೆ ಅದನ್ನು ಮತ್ತೆ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಖಂಡಿತವಾಗಿ ಸಾಧ್ಯತೆ ಇದೆ. ಜೊತೆಗೆ ನೀವು ಅದ್ಭುತವಾದಂಥ ಸಾಧನೆಯನ್ನ ಮಾಡಿ ಇನ್ನಷ್ಟು ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿ. ನಮ್ಮ ಕಾರ್ಯಕ್ರಮ ಕೊನೆ ಹಂತದಲ್ಲಿ ಮರೆಯಲಾಗದ ಘಟನೆ ಯಾವ್ದಾದ್ರು ಇದೆಯಾ? ಮರೀಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಂತ. ಮರೆಯಲಾಗದ ಘಟನೆ ತುಂಬಾ ಇದೆ. ತುಂಬಾ ಇದೆ. ಬೇಜಾರನೂ ಇದೆ, ಖುಷಿನೂ ಇದೆ. ಎರಡೂ ಇದೆ. ಎರಡು ಪ್ರತಿಯೊಬ್ಬರ ಮನುಷ್ಯನ ಹೇಳ್ತಾರೆ. ಆದ್ರೆ ಮತ್ತೆ ಮತ್ತೆ ನನಗೆ ಇದು ನೆನಪು ಮಾಡಬಾರ್ದು ಅನಿಸಿದ್ರು ಮತ್ತೆ ಮತ್ತೆ ನೆನಪಾಗುವಂಥ ಘಟನೆ ಯಾವ್ದಾದ್ರು ಇದೆ? ಬೇಡ, ಅದೇ ನಾನು ನೆನಪು ಮಾಡೋದು ಬೇಡ. ಅಥವಾ ಖುಷಿಯಲ್ಲಿ ಯಾವತ್ತೂ ಕೂಡ ಅದೊಂದು ಮಾತ್ರ ನನಗೆ ಮರೀಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಕೆಲವು. ನಾನು ಭರತನಾಟ್ಯ ವಿದ್ವತ್ ಪೂರ್ವ ಎಕ್ಸಾಮ್ ಮಾಡಬೇಕಾದ್ರೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಅದು ಪ್ರಾಕ್ಟೀಸ್ ಟೈಮಿಗೆ ಹೋಗ್ತಾ ಇರಬೇಕಾದ್ರೆ ನಾನು ಎಡವಿ ಬಿದ್ದಿರುವಂಥದ್ದು. ಆ 1 ತಿಂಗಳು ನನಗೆ ಫುಲ್ ಕಾಲಿಗೆ ಫ್ರ್ಯಾಕ್ಚರ್ ಇತ್ತು, ರೆಸ್ಟ್ ನನಗೆ. ಆ ಟೈಮಲ್ಲಿ ನನ್ನ ಮನೆಯವರು ಹಾಗೆ ನನ್ನ ಗುರುಗಳು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಫ್ರ್ಯಾಕ್ಚರ್ ತೆಗೆದ ಒಂದು ವಾರದಲ್ಲೇ ನನಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದಿರುವಂಥದ್ದು. 6 ತಿಂಗಳು ಕರೆಕ್ಟ್ ರೆಸ್ಟ್ ಮಾಡಬೇಕು ಅಂತೆಲ್ಲ ಹೇಳಿದರು ಡಾಕ್ಟರ್. ಆದರೆ ಕೂಡ ಏನೋ ನನಗೆ ಆಗೋದಿಲ್ಲ ಅಂತಲೇ ಇದ್ದೆ ನಾನು. ಇದು ಈ ವರ್ಷ ಸಾಧ್ಯವೇ ಇಲ್ಲ, ಇನ್ನು ಮುಂದಿನ ವರ್ಷವೇ ನೋಡೋದು ಅಂತ. ಆದರೆ ನನ್ನ ಮನೆ ಅಮ್ಮ ಇರ್ಬೋದು, ಗುರುಗಳಿರ್ಬೋದು, ಯಾರಿರ್ಬೋದು, ಏನೂ ಇಲ್ಲ, ಆಗ್ತದೆ, ಪರವಾಗಿಲ್ಲ, ನೀನು ಪ್ರಾಕ್ಟೀಸ್ ಮಾಡ್ತಾ ಇರು, ಡಾನ್ಸಿಗೆ ಹೋಗುವ ಪ್ರಾಕ್ಟಿಕಲ್ ಡೇ ದಿನನೇ ಕರೆಕ್ಟಾಗಿ ನಿನ್ನದು 100% ನೀನು ಕೊಡು ಅಂತ. ಆ ಥರ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರು, ಮನೆಯಲ್ಲಿ ಆಗಿರ್ಬೋದು, ನನ್ನ ಗುರುಗಳು ಆಗಿರ್ಬೋದು. ಆ ಒಂದು ಘಟನೆಯನ್ನ ಮರಿಲಿಕ್ಕೆ ಆಗುದಿಲ್ಲ. ಎಸ್ ಎಕ್ಸಾಕ್ಟ್ಲಿ. ಓಕೆ ಅಶ್ವಿನಿ, ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಿಮ್ಮ ಹಾಡುಗಳನ್ನು ಕೇಳಿಸಿರಿ, ಜೊತೆಗೆ ನಿಮ್ಮ ಮಾತುಗಳನ್ನು ಕೂಡ ಕೇಳುವಾಗಾಯಿತು. ನಿಮ್ಮ ಜರ್ನಿ ಅದ್ಭುತವಾಗಿರಲಿ. ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಮತ್ತು ನಿಮ್ಮೆಲ್ಲ ಫ್ರೆಂಡ್ ಸರ್ಕಲ್ನ ವಿಶ್ವಾಸ ನಿಮಗೆ ಸದಾ ಇರಲಿ. ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ. ಅದರ ಜೊತೆಗೆ ಇನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಕುಮಾರಿ ಇದ್ದವರು ಶ್ರೀಮತಿ ಆಗ್ತಾಯಿದ್ದೀರಿ. ನಿಮಗೆ ದೇವರು ಒಳ್ಳೆ ರೀತಿಯ ಜೀವನವನ್ನು, ವೈವಾಹಿಕ ಜೀವನವನ್ನು ಕೊಡಲಿ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ಮತ್ತು ಆಲ್ ದಿ ಬೆಸ್ಟ್ ಅಂತ ನಮ್ಮ ವೀಕ್ಷಕರ ಕಡೆ ನಾವು ಹೇಳ್ತಾ ಇದ್ದೇವೆ. ಸೊ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರು, ಇದು ಈ ವಾರದ ನನ್ನ ಪ್ರೀತಿಯ ಹಾಡು. ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ ಕಟ್ಪಾಡಿ ಇವರ ಪ್ರಸ್ತುತಿಯಲ್ಲಿ ಸ್ಪಂದನ ವಾಹಿನಿ ಅರ್ಪಿಸಿದಂತಹ ಕಾರ್ಯಕ್ರಮ ಇದು. ಇನ್ನೋರ್ವ ಸಾಧಕರ ಜೊತೆ, ಉತ್ತಮ ಗಾಯಕರ ಜೊತೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು.